ತುಳುನಾಡ ಸೇನೆ ಮೂಡಬಿದ್ರೆ ಆಶ್ರಯದಲ್ಲಿ ಭಗತ್ ಸೇನೆ ಮೂಡಬಿದ್ರೆ ಸಹಕಾರದೊಂದಿಗೆ ಮೂಡಬಿದ್ರೆ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. 5 ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಮೂಡುಬಿದ್ರೆಯ ತುಳುನಾಡ ಸೇನೆ ಆಶ್ರಯದಲ್ಲಿ 2ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಕಾರ್ಯಕ್ರಮಕ್ಕೆ ಗುರುಪುರ ಶ್ರೀ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಗಮಿಸಿ ಆಶೀರ್ವಚನ ನೀಡಿ ಉತ್ತುಂಗ ಬದುಕಿನ ನಿರ್ವಹಣೆ ಅತ್ಯಂತ ಜವಾಬ್ದಾರಿಯುತ ಜೀವನವಾದ ಗೃಹಸ್ಥಾಶ್ರಮದಲ್ಲಿ ತನ್ನ ಕುಟುಂಬಕ್ಕೆ ವಿನಿಯೋಗ ಮಾಡಬೇಕು ಎಂದರು. ನಮ್ಮನ ಸಂಘಟನಾತ್ಮಕವಾಗಿನ ವ್ಯೂಹ ನಮ್ಮನ ಧಾರ್ಮಿಕವಾಗಿನ ವ್ಯವಸ್ಥೆ ಮಾತ್ರವತ್ತು ಸಾಮಾಜಿಕ ಕಲ್ಪನೆಯ ಚಿಂತನೆ ಪುಟ್ಟಿನ ತುಳುನಾಡ ಸೇನೆ ಒಂದು ಸಂಘಟನೆಯನ್ನು ಒಟ್ಟು ಸೇರಿ ಸಾಕು ಇನಿ 5 ಜೋಡಿಗೆ ಮದುವೆ ಅಂದ್ರೆ ಪಂಚಮ ಕಾರ್ಯಸಿದ್ಧಿ ಬಂದು ಒಂದು ಶಬ್ದ ಒಂದು ನಮ್ಮ ಆದರ್ಶ ದಾಂಪತ್ಯದ ಬದುಕಲು ಏನ ಜೀವನ ಆದರ್ಶ ಅಂತ ಶಾಸ್ತ್ರಕಾರ್ಯ ಬಂದಿದೆ. ವಾದಾರ್ಥ ವಿವ ಸಂಪ್ರತೌ ವಾದಾರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ತಂದೆ ತಾಯಿಗೆ ಗೌರವವನ್ನು ಮುಂದಿಟ್ಟು ಸಮಾಜ ಸೇವೆ ಮಾಡುವಂತಹ ಗುಣವನ್ನು ಹೊಂದಿರುವ ಸುರೇಶ್ ಶೆಟ್ಟಿ ಶ್ರಮಜೀವಿಯಾಗಿ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿರುವುದು ಶ್ಲಾಘನೀಯ. ಇದೊಂದು ಮಾದರಿ ಕೆಲಸ ಎಂದು ಹೇಳಿದ್ರು. ಜೀವನೋಪಾಯಕ್ಕೆ ಪಡೆದು ದೂರದ ಮಹಾರಾಷ್ಟ್ರದ ಬೊಂಬೈದ ಊರಿಗೂ ಹೋದು ಎಲ್ಲಿ ಪ್ರಾಯಡು ಬಾರಿ ಕಷ್ಟ ಬಾರಿ ಭಂಗ ಬರ್ತದೆ. ಒರಿ ಶ್ರಮಜೀವಿಯಾದ ಬಂಜಿ ದಿಂಜಾರೆ ಪೋಯಿನಂಚಿನ ಸುರೇಶ್ ಶೆಟ್ಟಿ ಎನ್ನ ಬಂಜಿ ದಿಂಜೋಡು ಎನ್ನ ಕುಟುಂಬದ ಬಂಜಿನ ದಿಂಜಾವಡೊಂದು ಮನ್ಪುನಂಚಿನ ಅವೊಂಜಿ ಆಲೋಚನೆ ಮಲ್ತದ ಪೋಯಿನಂಚಿನ ಸುರೇಶ್ ಶೆಟ್ಟಿ ಎನ್ನ ಬಂಜಿ ದಿಂಜಿನಾಗ ಎನ್ನ ಕುಟುಂಬದ ಬಂಜಿ ದಿನಾಗ ಸಮಾಜಕ್ಕೂ ದಾತಾಂಡಲೆ ಅನ್ನ ಕೊರಡು ಪನ್ಪುನ ಒಂಜಿ ದೃಷ್ಟಿಕೋನ ಒಂದು ಅತ್ತನ ಒಂಜಿ ಎಡ್ಡೆ ಮನಸ್ಸಿನದು ಇದೆ ಸಮಾಜಕ್ಕೂ ಕೊರನಾಗ ಎನ್ನ ಕರ್ಮ ಭೂಮಿಗೆ ಯಾನ ಪುಟಿನಂಚಿನ ಭೂಮಿಗೆ ಯಾನ ಪುಟಿನಂಚಿನ ಊರಿಗೂ ದಾದಾಡಲ ಮಲ್ಪಡೊಂದು ಬೊಕ ಈ ಮೂಡುಬಿದ್ರೆ ಪರಿಸರ ಮಿಜಾರು ಪೆರೆವು ಮೂಡುಬಿದ್ರೆ ಪೆರೆವು ತೋಡಾರು ಪೆರೆವು ಇರುವಯಲು ಪೆರೆ ಈ ಭಾಗದ ಜನಕ್ಲೆಗೆ ಬೋಡಾಪಿನಂಚಿನ ಕಷ್ಟ ಅಂದ ಬಂದಾಗ ಬೋಡಾಪಿನಂಚಿನ ಸಹಾಯ ಸಹಕರಣ ಕೊರಂದು ಸುರೇಶ್ ಶೆಟ್ಟಿ ಬಕ್ಕಾರ್ನ ಉದ್ಯಮಿ ಕೆ ಶ್ರೀಪತಿ ಭಟ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಮೂಡುಬಿದ್ರೆ ಚೌಟರ ಅರಮನೆಯ ಕುಲ್ದೀಪ್ ಎಂ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕಸ್ತೂರಿ ಪಂಜಾ, ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ತೆಂಕಮಿಜರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೇ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆಪಿ ಜಗದೀಶ್ ಅಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಎಂ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಶೆಟ್ಟಿ ತೋಡಾರು ಮೊದಲಾದವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ನಿವೃತ್ತ ಸೈನಿಕ ರಾಜೇಂದ್ರ ಜಿ, ಮೂಡುಬಿದ್ರೆ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಸ್ಥಾಪಕ ಪ್ರಕಾಶ್ ಶೆಟ್ಟಿಗಾರ್ ಹಾಗೂ ಬಂಟ್ವಾಳ ಮೇರೆಮಜ್ಜಲು ಶ್ರೀಮಾತಾ ಲಕ್ಷ್ಮಣೆ ಶಾಂತಿಧಾಮದ ಸ್ಥಾಪಕ ಕಾಂತಾಡಿಗುತ್ತು ಹರೀಶ್ ಬೆರ್ಗಡೆ ಅವರನ್ನ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಅಥ್ಲೆಟಿಕ್ಸ್ನಲ್ಲಿ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಕರಣ್ ಅವರ ಪರವಾಗಿ ತಂದೆ ವಿವೇಕ್ ಸನ್ಮಾನ ಸ್ವೀಕರಿಸಿದ್ರು. ತುಳುನಾಡು ಸೇನೆಯ ಸ್ಥಾಪಕಾಧ್ಯಕ್ಷ ಸುರೇಶ್ ಶೆಟ್ಟಿ, ಅಧ್ಯಕ್ಷ ಲಕ್ಷ್ಮೀಶ್ ಶೆಟ್ಟಿ, ಭಗತ್ ಸೇನೆಯ ಸ್ಥಾಪಕ ಅಧ್ಯಕ್ಷ ಸುಜಿತ್ ಶೆಟ್ಟಿ, ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ, ಉಪಾಧ್ಯಕ್ಷ ಯೋಗೀಶ್ ಬೆದ್ರಾ, ಸಂದೀಪ್ ಎಂ ಶೆಟ್ಟಿ, ಕಾರ್ಯದರ್ಶಿ ಪ್ರಜ್ವಲ್ ಆಚಾರ್ಯ, 2 ಸಂಘಟನೆಯ ಪದಾಧಿಕಾರಿಗಳು, ವಧುವರರ ಕುಟುಂಬದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡುಬಿದ್ರೆ.